ಮಜೂರು ಕರಂದಾಡಿ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಸಂಭ್ರಮದಿಂದ ನೆರವೇರಿತು. ಉಳಿಯಾರು ರಾಘವೇಂದ್ರ ಭಟ್ ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಿದರು. ಬಳಿಕ ಹಳೆ ವಿದ್ಯಾರ್ಥಿಗಳಿಗಾಗಿ ಸಂಗೀತ ಸ್ಪರ್ಧೆ, ಛದ್ಮವೇಶ ಸ್ಪರ್ಧೆ ನೆರವೇರಿತು. ಈ ಸಂದರ್ಭದಲ್ಲಿ ಶಿಕ್ಷಕ ರಕ್ಷಕರ ಸಂಘದ ಅಧ್ಯಕ್ಷ ಲೀಲಾದ್ರಿ ಶೆಟ್ಟಿ, ಶಾಲಾ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಪದ್ಮನಾಭ ಶಾನ್ಭೋಗ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ವಾಸುದೇವರಾವ್, ಅಬ್ದುಲ್ ಕರೀಂ, ಆರ್.ಎಸ್. ಕಲ್ಲೂರಾವ್, ಭಾಸ್ಕರ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ದೇವಾಲಯ ಆ ಥರ ಒಂದು ಎಲ್ಲಿ ದೇವಸ್ಥಾನ ಇದ್ರೆ ಅದರ ಹತ್ರ ಅಂತ, ಅದರಿಂದ ಅದನ್ನು ನಾವು ಬೆಳೆಸಬೇಕು, ಉಳಿಸಬೇಕು ಅಂತ ಶತಪ್ರಯತ್ನ ಈ ಲೀಲಾ ಶೆಟ್ಟಿ ಇರ್ಬೋದು, ನಿರ್ಮಲ್ ಮಾಷಿ ಇರ್ಬೋದು, ವಾಸುದೇವರಾವ್ ಇರ್ಬೋದು, ಅಥವಾ ಎಲ್ಲರೂ ಇವರು ನಮ್ಮ ಭೂಷಣ್ ಇರ್ಬೋದು, ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪಣ ತೊಡಬೇಕು ಅಂತ ಹೇಳಿ, ಹಾಗೆ ಈ ಶಾಲೆ ಮತ್ತು ವಾರ್ಷಿಕೋತ್ಸವ ಇವತ್ತು ಒಳ್ಳೆಯ ದಿವಸ, ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ. ಆದ್ದರಿಂದ ಹಳೆ ವಿದ್ಯಾರ್ಥಿಗಳು ಅಷ್ಟೇ, ಆದಷ್ಟು ನಾನೇನು ಹೇಳೋದಂದರೆ ಏನು ಬೇಡ, ನಾವು ಎಷ್ಟೋ ಖರ್ಚು ಮಾಡ್ತೀವಿ. ತಿಂಗಳಿಗೆ ಒಂದು ಡಬ್ಬ ಬೇಕಾದರೆ ನಾನು ಕೊಡ್ತೇನೆ, ಒಂದು ವರ್ಷಕ್ಕೆ ಆಗ್ತದೆ, ಅದನ್ನು ಶಾಲೆ ಕೊಡುವ ವರ್ಷಕ್ಕೆ ಇಡೀ